ಸರ್ಕಾರಿ ಶಾಲೆಗಳು ಮುಚ್ಚುತ್ತಿವೆ, ಮೂಲಸೌಕರ್ಯಗಳ ಕೊರತೆ ಇದೆ ಎನ್ನುವುದು ಇತ್ತೀಚೆಗೆ ಕೇಳಿ ಬರ್ತಾ ಇರೋ ಮಾತುಗಳು. ಈ ಮಾತುಗಳಿಗೆ ಸಾಕ್ಷಿ ಎನ್ನುವಂತೆ ಇಂದು ಅದೆಷ್ಟೋ ಸರ್ಕಾರಿ ಶಾಲೆಗಳು ಬೀಗವನ್ನ ಜಡಿಸಿಕೊಂಡಿದೆ. ಆದರೆ ಒಂದು ಶಾಲೆಯ ಬಗ್ಗೆ ಪ್ರೀತಿ ಕಾಳಜಿ ಇದ್ರೆ, ಇಚ್ಛಾಶಕ್ತಿ ಇದ್ರೆ ಯಾವ ಹಂತಕ್ಕೆ ಅಭಿವೃದ್ಧಿ ಪಡಿಸಬಹುದು ಅನ್ನೋದಕ್ಕೆ ಈ ಶಾಲೆಯು ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಲ್ಲುತ್ತೆ. ಇದೀಗ ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲದಂತೆ ಬೆಳೆದು ನಿಂತು ವಿದ್ಯಾರ್ಥಿಗಳನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿರೋ ಆ ಶಾಲೆ ಯಾವುದು? ಉತ್ತರ ಈ ರಿಪೋರ್ಟ್ನಲ್ಲಿದೆ, ನೋಡ್ಕೊಂಡು ಬನ್ನಿ. ಸುತ್ತಲೂ ಪಶ್ಚಿಮ ಘಟ್ಟಗಳ ಹಸಿರು ಹೊದ್ದುಕೊಂಡ ಕಾನನ, ತಂಪಾದ ವಾತಾವರಣ, ಇದರ ನಡುವೆ ವರ್ಣಮಯ ಗೋಡೆಗಳಿಂದ ಕಂಗೊಳಿಸ್ತಾ ಇರೋ ಕಟ್ಟಡದ ಮುಂದೆ ಹಸಿರು ಹೂದೋಟ, ಇಂಟರ್ಲಾಕ್ ಅಳವಡಿಸಿದ ಅಂಗಳ, ವಿಶಾಲವಾದ ಕೈತೋಟ, ಆ ಕೈತೋಟದ ಹೂಗಳ ಮಕರಂದವನ್ನ ಹೀರ್ತಾ ಇರೋ ಪಕ್ಷಿಗಳು, ಪತಂಗಗಳು, ಈ ಹಸಿರ ನಡುವೆ ಗೂಡು ಕಟ್ಟಿಕೊಂಡು ಬದುಕು ಕಟ್ಟಿಕೊಂಡಿರುವ ಪಕ್ಷಿಗಳು. ಇವೆಲ್ಲ ವರ್ಣನೆಗಳನ್ನ ನೋಡುವಾಗ ಇದ್ಯಾವುದೋ ಹೈಫೈ ಖಾಸಗಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿರಬಹುದಪ್ಪ ಅನ್ನೋ ಇಮ್ಯಾಜಿನೇಷನ್ ನಿಮಗೆ ಬಂದಿರಬಹುದು. ಆದ್ರೆ ಇದು ಒಂದು ಸರ್ಕಾರಿ ಶಾಲೆಯ ಆವರಣದ ಚಿತ್ರ ಎಂದ್ರೆ ನೀವು ಮೂಗಿನ ಮೇಲೆ ಬೆರಳೇರಿಸಿಕೊಳ್ಳಲೇಬೇಕು. ಅಂದಹಾಗೆ ಈ ರೀತಿಯ ಅದಮ್ಯವಾಗಿ ಕಂಗೊಳಿಸ್ತಾ ಇರೋದು ಮಚ್ಚಿನ ಸರ್ಕಾರಿ ಪ್ರೌಢಶಾಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಹಿಂದುಳಿದ ಗ್ರಾಮೀಣ ಪ್ರದೇಶ ಮಚ್ಚಿನದಲ್ಲಿರೋ ಈ ಶಾಲೆ ಇದೀಗ ಎಲ್ಲರ ಗಮನ ಸೆಳೀತಾ ಇದೆ. ಇದಕ್ಕೆ ಕಾರಣ ಕೋವಿಡ್ ಲಾಕ್ಡೌನ್ ಅವಧಿ ಮತ್ತು ಆ ಬಳಿಕ ಶಾಲೆಯಲ್ಲಿ ನಡೆದಿರುವ ಅಭಿವೃದ್ಧಿ ಕೆಲಸಗಳು. ಸುಮಾರು 9 ರಿಂದ 10 ತಿಂಗಳುಗಳ ಕಾಲ ಮುಚ್ಚಿದ್ದ ಶಾಲೆಯ ಬಾಗಿಲುಗಳು ಈಗ ಮತ್ತೆ ತೆರೆದಿವೆ. ಆದರೆ ಈ 9 ತಿಂಗಳುಗಳ ಕಾಲ ಏನು ಮಾಡಿದ್ದೇವೆ ಅಂತ ಕೇಳಿದ್ರೆ ಬಹುತೇಕರು ಆಕಾಶ ನೋಡ್ತಾರೆ. ಆದರೆ ಈ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಎಲ್ಲರೂ ನಿಬ್ಬೆರಗಾಗುವಂತಹ ಕಾರ್ಯವನ್ನ ಮಾಡಿದ್ದಾರೆ. ಕೊರೋನಾ ಬಂದ ನಂತರ ಶಾಲೆಯನ್ನು ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಮಾಡಬೇಕು ಅಂತ ನಾವು ಊರವರು ಅಧ್ಯಾಪಕರು ಒಂದೆಲ್ಲ ಸೇರಿ ಅದಕ್ಕೆ ಒಂದು ಹೊಸ ರೀತಿಯಲ್ಲಿ ಒಂದು ಪಾಯಿಂಟ್ ಮಾಡಬೇಕು. ಕೊರೋನಾ ಬಂದ ನಂತರ ಮಕ್ಕಳು ಬರುವಾಗ ಮಕ್ಕಳಿಗೆ ನಮ್ಮ ಶಾಲೆ ಒಂದು ಮಾದರಿಯಾಗಿ ಅಟ್ರಾಕ್ಷನ್ ಆಗಿ, ಅಂದರೆ ಅವರಿಗೊಂದು ಉತ್ತಮ ರೀತಿಯಲ್ಲಿ ಅವರಿಗೊಂದು ಅದನ್ನು ನೋಡುವಂಥ ಭಾಗ್ಯ ಇರಲಿ ಅಂತೇಳಿ ನಾವು ಊರವರೆಲ್ಲ ಸೇರಿಕೊಂಡು ಈಗ ಸಾಮಾನ್ಯ ಒಂದು 60,000 ರೂಪಾಯಿ ಪಾಯಿಂಟ್ ಆಗಿರ್ಬೋದು, ಅದನ್ನೆಲ್ಲ ಒಂದು ಮಾದರಿಯಾಗಿ, ಅಂದರೆ ಯಾಕಂದರೆ ಯಾವ ಶಾಲೆಯಲ್ಲಿ ಇರದಂಥ ಒಂದು ರೀತಿಯ ಒಂದು ಉತ್ತಮ ಒಂದು ಪಾಯಿಂಟ್, ಅಂದರೆ ಅದರಲ್ಲಿ ಎಲ್ಲ ನಮ್ಮ ಸಂಸ್ಕೃತಿ ಸಂಸ್ಕಾರದ ಒಂದು ಬೆಲೆ ತೆರುವಂಥ ಯಕ್ಷಗಾನ ಆಗಲಿ, ಅದು ಜಾನಪದ ಆಗಲಿ, ಅಥವಾ ಇತರ ಕ್ರೀಡೆ ಆಗಲಿ, ಅಥವಾ ಪರಿಸರದ ಬಗ್ಗೆ ಆಗಲಿ, ಯಾವುದೇ ಬಗ್ಗೆ ಒಂದು ಮಕ್ಕಳಿಗೆ ಅದು ಕಾಣುವಾಗ ಅವರ ಚಿತ್ತಕ್ಕೆ ಮುಟ್ಟಬೇಕು ಅಂತೇಳಿ ನಾವು ಆ ರೀತಿಯ ಒಂದು ಕೆಲಸವನ್ನೆಲ್ಲ ಊರವರೆಲ್ಲ, ಕಮಿಟಿಯವರೆಲ್ಲ, ಅಧ್ಯಾಪಕರು ಕೂಡ ಸೇರಿ ನಾವು ಮಾಡಿದ್ದೇವೆ. ಶಾಲೆಯ ಮುಖ್ಯ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರಧಾರಿಗಳು ನಮ್ಮ ಬೆಳ್ತಂಗಡಿಯ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಸರ್ ಅವರು. ಇವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಶಾಲೆ ಉತ್ತಮವಾದಂಥ ಒಂದು ಅಭಿವೃದ್ಧಿ ಪಥದ ಕಡೆಗೆ ಸಾಗ್ತಾ ಇದೆ. ಈ ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲಿರ್ತಕ್ಕಂಥ ಈ ಒಂದು ಮಚ್ಚಿನ ಶಾಲೆ ಒಂದು ತಾಲೂಕಿನಲ್ಲಿಯೇ ಗುರುತಿಸಿಕೊಳ್ಳುವಂಥ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ ಅಂತಂದರೆ, ಈ ಅಭಿವೃದ್ಧಿಯ ಹಿಂದೆ ನಮ್ಮ ಈ ಒಂದು ಕೊರೋನಾ ಸಮಯದಲ್ಲೂ ಸಹ ಬಹಳ ಶ್ರಮಪಟ್ಟು ಹಗಲು ರಾತ್ರಿ ಅನ್ನದೇ ದುಡಿದಂತಹ ನಮ್ಮ ಆತ್ಮೀಯ ಎಲ್ಲ ಶಿಕ್ಷಕರೊಂದದವರು. ಈ ಒಂದು ಮಚ್ಚಿನ ಎಂಬ ಒಂದು ಶಾಲೆ ಎದುರುಗಡೆ ಇರ್ತಕ್ಕಂಥ ಒಂದು ಗಾರ್ಡನ್ ಆಗಿರ್ಬೋದು, ಅಥವಾ ಇಂಟರ್ಲಾಕ್ ವ್ಯವಸ್ಥೆ ಆಗಿರ್ಬೋದು, ಹೀಗೆ ಉತ್ತಮ ರೀತಿಯಲ್ಲಿ ಒಂದು ಶ್ರಮವನ್ನು ವಹಿಸಿ ಈ ಶಾಲೆ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ನಮ್ಮ ಶಿಕ್ಷಕರ ಒಂದು ಶ್ರಮ ಬಹಳ ಉತ್ತಮವಾಗಿರ್ತಕ್ಕಂಥದ್ದಿದೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕ ಬಂಧುಗಳಾಗಿರ್ಬೋದು, ಶಾಲಾಭಿವೃದ್ಧಿ ಸಮಿತಿಯವರಾಗಿರ್ಬೋದು, ಊರಿನ ಅಭಿಮಾನಿಗಳಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡಿದ್ದಾರೆ. ಮಚ್ಚಿನ ಸರ್ಕಾರಿ ಪ್ರೌಢಶಾಲೆಯು ತಾಲೂಕಿನಲ್ಲೇ ಅತ್ಯುತ್ತಮ ಶಾಲೆ ಎನ್ನುವ ಹೆಗ್ಗಳಿಕೆಯನ್ನ ಪಡೆದಿದ್ದ ಶಾಲೆ. ಈ ಶಾಲೆಗೆ ಮರುಜೀವವನ್ನ ತಂದಿದ್ದು ಕೋವಿಡ್ ಲಾಕ್ಡೌನ್. ಕೋವಿಡ್ ಅವಧಿಯಲ್ಲಿ ಮಕ್ಕಳಿಗೆ ರಜೆಯಿದ್ರೆ ಶಿಕ್ಷಕರಿಗೆ ವಿದ್ಯಾಗಮ ಯೋಜನೆಯ ಜವಾಬ್ದಾರಿಯಿತ್ತು. ಬೆಳಗ್ಗೆ ಕರ್ತವ್ಯ ಮುಗಿಸಿ ಶಿಕ್ಷಕರು ಮಧ್ಯಾಹ್ನ ಶಾಲೆಗೆ ಬರ್ತಾ ಇದ್ರು. ಈ ವೇಳೆ ಮಾತನಾಡ್ತಾ ಶಾಲೆಗೆ ಏನಾದರೂ ಮಾಡಬೇಕು ಅಂತ ಯೋಚಿಸಲು ಆರಂಭಿಸಿದ್ರು.
ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಸಬೇಕೆನ್ನುವ ಶಿಕ್ಷಣ ಇಲಾಖೆಯ ಆದೇಶವೂ ಪೂರಕವಾಯಿತು. ಆ ಯೋಜನೆಯ ಫಲಿತಾಂಶ ಇಂದು ನಾವು ಕಾಣ್ತಾ ಇರೋ ಕಲರ್ಫುಲ್ ಶಾಲೆ. ಶಾಲೆಯನ್ನ ಒಟ್ಟಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಯೋಜನೆಗಳು ರೂಪುಗೊಂಡಿತ್ತು. ಒಳಭಾಗದ ಗೋಡೆಗಳಿಗೆ ಶಿಕ್ಷಕರೇ ಖರ್ಚು ಭರಿಸಿ ಸುಣ್ಣ ಬಣ್ಣ ಬಳಸಿದ್ರು. ಹೊರಭಾಗದ ಗೋಡೆಗಳಿಗೆ ದಾನಿಗಳು, ಎಸ್ಡಿಎಂಸಿ, ಶಿಕ್ಷಕ ವೃಂದ ಹೀಗೆ ಎಲ್ಲರ ಸಹಕಾರದಿಂದ ಆಕರ್ಷಕ ರೈಲು ಬೋಗಿಯ ಚಿತ್ರವು ಹೊರಗೋಡೆಯಲ್ಲಿ ಮೂಡಿಬಂತು. ಜೊತೆಗೆ ಸಂಸ್ಕೃತಿ, ಪರಂಪರೆ, ಕ್ರೀಡೆ, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಚಿತ್ತಾರಗಳನ್ನ ಗೋಡೆಗಳಲ್ಲಿ ಪಡಿಮೂಡಿದವು. ಜೊತೆಗೆ ದಾನಿಗಳು, ಜನಪ್ರತಿನಿಧಿಗಳ ಸಹಕಾರದಿಂದ ಸಿಸಿಟಿವಿ, ಇಂಟರ್ಲಾಕ್ನ ವ್ಯವಸ್ಥೆಯೂ ಆಯಿತು. ಜೊತೆಗೆ ಶೌಚಾಲಯ, ವಿದ್ಯುತ್, ಸುಸಜ್ಜಿತ ಬೇಲಿಯ ವ್ಯವಸ್ಥೆಗಳೂ ಆಗಿದ್ದು ಸಕಲ ವ್ಯವಸ್ಥೆಗಳಾಗಿವೆ. ಈ ಒಂದು ಮಚ್ಚಿನ ಶಾಲೆ ಎನ್ನುವಂಥದ್ದು ಇದು ಶಿಕ್ಷಕರು ಬೆನ್ನೆಲುಬಾಗಿದ್ದಾರೆ, SDMC ಅವರು ಬೆನ್ನೆಲುಬಾಗಿದ್ದಾರೆ. ಆದರೆ ಪ್ರತ್ಯಕ್ಷವಾಗಿ ಅದನ್ನು ಕಟ್ಟಿ ಈ ಎತ್ತರಕ್ಕೆ ಬೆಳೆಸಿರುವಂಥದ್ದು ಈ ಸಂಸ್ಥೆಯಲ್ಲಿ ಕಲಿತಂತಹ ಹಾಗೂ ಕಲಿತಿರುವಂತಹ, ಮುಂದೆ ಕಲಿಯಬೇಕಾದಂತಹ ವಿದ್ಯಾರ್ಥಿಗಳಿಂದಲೇ ಈ ಶಾಲೆ ಕಟ್ಟಲ್ಪಟ್ಟಿದೆ ಎನ್ನುವಂಥದ್ದು. ಸೊ ಇದರ ಹಿಂದೆ ನಮ್ಮ ಶಿಕ್ಷಕ ವೃಂದದವರು ಅಷ್ಟು ಪರಿಶ್ರಮ ಸೇರಿಕೊಂಡಿದೆ. ಕರೋನಾ ಸಂದರ್ಭದಲ್ಲಿ ಶಿಕ್ಷಕರು ಒಂದೆಡೆ ಸೇರಿದಾಗ ಏನೆಲ್ಲ ಬದಲಾವಣೆ ಮಾಡಬಹುದು ಅಂಥೇಳಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಇಲಾಖೆಯಿಂದ ಒಂದು ಆದೇಶ ಬಂತು, ಶಾಲೆಗಳಿಗೆ ಸುಣ್ಣ ಬಣ್ಣವನ್ನು ಹಾಕಬೇಕು ಅಂಥೇಳಿ. ಸೊ ಆ ಸಂದರ್ಭದಲ್ಲಿ ನಮ್ಮ ಶಾಲೆಗೆ 2 ಹೊಸ ಶಿಕ್ಷಕರು ಬಂದು ಸೇರ್ಪಡೆಯಾದರು, ಅವಿನಾಶರು ಮತ್ತು ಚಂದಪ್ಪ ಅಂಥೇಳಿ. ಸೊ ಚಂದಪ್ಪರವರು ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಕೆದ್ದಲಿಕೆ ಶಾಲೆಯಿಂದ ಬಂದವರಾಗಿದ್ದರು. ಅಲ್ಲಿಯ ವಿಚಾರಗಳನ್ನು ನಮ್ಮಲ್ಲಿಗೆ ತಂದಾಗ ಅವರು ಹೇಳಿದರು, ಸರ್ ಸುಣ್ಣ ಬಣ್ಣಕ್ಕೆ ವ್ಯವಸ್ಥೆಯನ್ನು ನಾವು ಮಾಡುವ ಅಂತ ಹೇಳಿ. ಸೊ ಅಲ್ಲಿಂದ ಪ್ರಾರಂಭ ಆಯಿತು ಈ ಬದಲಾದ ಚಿತ್ರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗ್ರಾಮೀಣ ಭಾಗದಲ್ಲಿ ಒಂದು ಶಾಲೆ ಈ ರೀತಿ ಸಾಧನೆ ಮಾಡುವುದು ಸಾಮಾನ್ಯ ಸಂಗತಿಯಲ್ಲ. ಇದರ ಹಿಂದಿರುವುದು ಶಾಲೆಯ ಶಿಕ್ಷಕರ ಭಗೀರಥ ಪ್ರಯತ್ನ. ಅಧ್ಯಾಪಕರು ಶಾಲೆಯನ್ನ ತಮ್ಮ ಮನೆ ಎಂಬಂತೆ ಭಾವಿಸಿದ್ದು ವಿದ್ಯಾರ್ಥಿಗಳನ್ನ ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ತಾ ಇದ್ದಾರೆ. ಕೊರೋನಾ ಕಾಲದಲ್ಲಿ ಬಹಳಷ್ಟು ಕಷ್ಟಪಟ್ಟು ಪಾಠ ಮಾಡಿದ್ದಾರೆ. ತಮ್ಮ ಮನೆಯಂತೆ ಶಾಲೆಯನ್ನ ನೋಡಿಕೊಂಡು ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ಕೋವಿಡ್ ಬಳಿಕ ಶಾಲೆಯು ಹೊಸ ಲುಕ್ ಪಡೆದುಕೊಂಡಿದೆ. ಖಾಸಗಿ ಶಾಲೆಗಳಲ್ಲೂ ಸಿಗದಂತಹ ಶಿಕ್ಷಣವನ್ನ ಇಲ್ಲಿ ನೀಡಲಾಗ್ತಾ ಇದೆ ಎನ್ನುವುದು ಪೋಷಕರು ಮತ್ತು ವಿದ್ಯಾರ್ಥಿಗಳ ಅನಿಸಿಕೆ. ನಮ್ಮ ಶಾಲೆಯು ತಾಲೂಕಿನಲ್ಲೇ ಅತ್ಯುತ್ತಮ ಶಾಲೆ ಎಂದು ಹೆಸರು ಪಡೆದಿದೆ. ಈ ಹೆಸರು ಪಡೆಯಲು ಕಾರಣರಾದ ನಮ್ಮ ಶಾಲಾ ಶಿಕ್ಷಕ ವೃಂದದವರು ಹಾಗೂ ಹಳೆ ವಿದ್ಯಾರ್ಥಿಗಳು ಹಾಗೂ ನಮ್ಮ ಊರಿನ ಜನರು. ನಮ್ಮ ಶಾಲಾವನ್ನು ಅಲಂಕರಿಸುತ್ತಿರುವ ಮುಂಭಾಗದಲ್ಲಿರುವಂತಹ ಉದ್ಯಾನವನ ಹಾಗೂ ಹಿಂಭಾಗದಲ್ಲಿ ಅಲಂಕರಿಸುವಂತಹ ಎಲ್ಲ ಕೈತೋಟಗಳು ಹಾಗೂ ನಮ್ಮ ಶಾಲಾ ಕೊಠಡಿಗಳು. ನಮ್ಮ ಶಾಲೆಯಲ್ಲಿ ಶಿಕ್ಷಕ ವೃಂದದವರು ನಾವು ಪ್ರತಿ ವರ್ಷ ನಡೆಸುವಂತಹ SSLC ಎಕ್ಸಾಮ್ನಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯಲು ತುಂಬ ಪ್ರೋತ್ಸಾಹವನ್ನು ನೀಡುತ್ತಾರೆ. ಹಾಗೆ ನಮಗೆ ಉಪಯೋಗವಾಗಲು ಸ್ಮಾರ್ಟ್ ಕ್ಲಾಸ್ಗಳನ್ನು ಅಳವಡಿಸುತ್ತಾರೆ. ಈ ಶಾಲೆಯಲ್ಲಿ ಎಲ್ಲರ ಪ್ರೋತ್ಸಾಹ ಸಹ ಸಿಗ್ತಾ ಇದೆ. ಈಗ COVID-19 ಇಂದಾಗಿ ಎಲ್ಲ ಅಳವಡಿಕೆಗಳನ್ನು ಮಾಡಿದ್ದಾರೆ. ಥರ್ಮಲ್ ಸ್ಕ್ಯಾನಿಂಗ್ ಆಗಿರ್ಬೋದು, ಸ್ಯಾನಿಟೈಸರ್ ಹಾಗೂ ಮಾಸ್ಕ್, ಈ ಥರ ಎಲ್ಲ ಒಳ್ಳೆಯ ನಿಯಮಗಳನ್ನು ಮಾಡಿದ್ದಾರೆ. ಇದನ್ನೆಲ್ಲ ವಿದ್ಯಾರ್ಥಿಗಳು ಕೂಡ ಪಾಲಿಸ್ತಾ ಇದ್ದಾರೆ. ಈಗ ನಮ್ಮ ಶಾಲೆಯ ಒಂದು ಕಲಿಕೆಗೆ ಉತ್ತಮ ಅವಕಾಶ ಇದೆ. ಈ ಶಾಲೆಯಲ್ಲಿ ಎಲ್ಲ ಗಾರ್ಡನ್ ಆಗಿರ್ಬೋದು, ಇದೆಲ್ಲ ಒಂದು ಶಾಲೆಯ ವಾತಾವರಣವನ್ನು ಸೂಚಿಸ್ತದೆ. ಹಾಗೆ ಇಲ್ಲಿ ಕಲೀಲಿಕ್ಕೆ ಅನುಕೂಲವಾಗುವಂತೆ ಈಗ ಎಲ್ಲ ಹೊಸತನ್ನು ಹಾಕಿದ್ದಾರೆ. ಈಗ 10th ಅದು ತುಂಬ ಸಪೋರ್ಟ್ ಮಾಡ್ತಾರೆ. ಒಂದು ಒಳ್ಳೆಯ ಮಾರ್ಕ್ ತೆಗೀರಿ, ಈ ನಿಮ್ಮ ಜೀವನಕ್ಕೆ ಉತ್ತಮ ಭವಿಷ್ಯ ಸಿಗಲಿ ಅಂತೆಲ್ಲ ಆಶಿಸ್ತಾರೆ. ಹಾಗೆ ಶಾಲೆಗೆ ಕೂಡ ಒಂದು ಊರವರ ಪ್ರೋತ್ಸಾಹ ಎಲ್ಲ ಸಿಗ್ತಾ ಇದೆ. ಆದ್ದರಿಂದ ಶಾಲೆ ಬೆಳೀತಾ ಇದೆ. ಈಗ ನನ್ನ ಮಕ್ಕಳು ಇದೇ ಸ್ಕೂಲಲ್ಲಿ ಕಲಿತಾ ಇದ್ದಾರೆ. 2 ವರ್ಷದಿಂದ ಇದೇ ಸ್ಕೂಲಲ್ಲಿ ಕಲಿತಾ ಇದ್ದಾರೆ. ಅತ್ಯುತ್ತಮ ರೀತಿಯಲ್ಲಿ ನಮ್ಮ ಶಿಕ್ಷಕರು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ. ಇಲ್ಲಿಯ ಸಾರ್ವಜನಿಕರೆಲ್ಲ ಹೇಳ್ತಿದ್ರು, ನಮ್ಮ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಅಂತೇಳಿ. ನನಗೆ ಆಶ್ಚರ್ಯ ಆಯಿತು. ನಾನು ಮೊದಲಿಂದಲೂ ಕೇಳ್ತಾ ಇದ್ದೇನೆ, ಸರ್ಕಾರಿ ಸ್ಕೂಲು ಅಷ್ಟೇನು ಪ್ರಯೋಜನ ಇಲ್ಲ, ಅಲ್ಲಿಯ ಶಿಕ್ಷಕರು ಒಂದು ಮಕ್ಕಳಿಗೆ ಅಷ್ಟೇನು ಪಾಠ ಮಾಡೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ನನಗೆ ಗೊತ್ತಾಯಿತು ನಮ್ಮ ಈ ಸರ್ಕಾರಿ ಸ್ಕೂಲು ಎಷ್ಟು ರೀತಿಯಲ್ಲಿ ಬೆಳೀತಿದೆ ಅಂಥೇಳಿ ನನಗೆ ಆಮೇಲೆ ಗೊತ್ತಾಯಿತು. ಆಮೇಲೆ ನನ್ನ ಮಕ್ಕಳನ್ನು ನಾನು ಪ್ರೈವೇಟ್ ಸ್ಕೂಲಿಂದ ತೆಗೆದು ಇದೇ ಸರ್ಕಾರಿ ಪ್ರೌಢಶಾಲೆಗೆ ನಾನು ದಾಖಲು ಮಾಡಿದ್ದೆ. ಅದ ನಂತರ ನನ್ನ ಮಕ್ಕಳು ಅತ್ಯುತ್ತಮ ರೀತಿಯಲ್ಲಿ ತೇರ್ಗಡೆ ಹೊಂದಿ ಹೋಗಿದ್ದಾರೆ. ಇದಕ್ಕೆ ನಾನು ನಮ್ಮ ಇಲ್ಲಿಯ ಶಿಕ್ಷಕರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕೂಡ ಅದು ಸಾಕಾಗಲಿಕ್ಕಿಲ್ಲ.
ಶಾಲೆಗೆ ಎಸ್ಡಿಎಂಸಿ ಅಧ್ಯಕ್ಷ ಬೆಳ್ತಂಗಡಿ ಕ್ಷೇತ್ರದ ಶಾಸಕ ಹರೀಶ್ ಪೂಂಜಾ, ಜನಪ್ರತಿನಿಧಿಗಳು, ಪೋಷಕರು, ದಾನಿಗಳ ಸಹಕಾರವು ನಿರಂತರವಾಗಿದೆ. ಇದೀಗ ಕೋವಿಡ್ ಸಂಕಷ್ಟದ ಬಳಿಕ ಶಾಲೆಗಳು ಮತ್ತೆ ಆರಂಭಗೊಂಡಿದೆ. ಸರ್ಕಾರದ ಎಲ್ಲ ಮುನ್ನೆಚ್ಚರಿಕೆಯ ಜೊತೆಗೆ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳು ನಡೀತಾ ಇದೆ. ಫಲಿತಾಂಶದಲ್ಲೂ 98% ಅಧಿಕ ಫಲಿತಾಂಶ ಪಡೆಯಬೇಕೆನ್ನುವುದು ಶಿಕ್ಷಕರ ಗುರಿಯಾಗಿದೆ. ಜೊತೆಗೆ ಮತ್ತಷ್ಟು ಅಭಿವೃದ್ಧಿ ವಿಚಾರಗಳ ಬಗ್ಗೆಯೂ ಶಿಕ್ಷಕರಲ್ಲಿ ಕನಸುಗಳಿವೆ. ಇನ್ನೊಂದು ಕಟ್ಟಡ ಕಾಮಗಾರಿಗೆ ಸಂಬಂಧಿಸಿದಂತೆ ಅನೇಕ ಕೆಲಸ ಕಾರ್ಯಗಳು ಬಾಕಿ ಇವೆ. ಈ ನಿಟ್ಟಿನಲ್ಲಿ ದಾನಿಗಳ ನೆರವು ಸಿಕ್ಕಲ್ಲಿ ಈ ಕಟ್ಟಡ ಕೂಡ ಆದಷ್ಟು ಬೇಗ ನಿರ್ಮಾಣಗೊಳ್ಳಲಿದೆ. ಈ ನಿಟ್ಟಿನಲ್ಲಿ ನೆರವು ನೀಡ ಬಯಸುವ ದಾನಿಗಳು ಈ ಕೆಳಗಿನ ಖಾತೆ ಸಂಖ್ಯೆಗೆ ನೆರವು ನೀಡಬಹುದಾಗಿದೆ. ಎಚ್ಎಂ ಚಂದ್ರು, ಹೆಡ್ ಮಾಸ್ಟರ್, ಗವರ್ಮೆಂಟ್ ಹೈಸ್ಕೂಲು, ಮಚ್ಚಿನ ಪೋಸ್ಟ್, ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ 574224. ಅಕೌಂಟ್ ನಂಬರ್ 70900100000532. ಬ್ಯಾಂಕ್ ಆಫ್ ಬರೋಡಾ. ಐಎಫ್ಸಿ ಕೋಡ್ BAR B0 VJMACK. MICR 5750120046. ಕ್ಯಾಮರಾಮ್ಯಾನ್ ಸಂತೋಷ್ ಪೂಜಾರಿ ಜೊತೆ ಪವನ್ ಕಾಜ್ಮಡ್ಕ, V4 News 24/7 ಮಂಗಳೂರು.